ಪಾವಗಡದಲ್ಲಿನ ಸರ್ಕಾರಿ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ 73ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಾಲೂಕಿನ ಶಾಸಕರಾದ ವೆಂಕಟರಮಣಪ್ಪ, ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಕೋವಿಡ್ ಬಗ್ಗೆ ಹೆಚ್ಚು ಜಾಗೃತೆ ವಹಿಸಬೇಕು. ಜಾಗೃತೆ ವಹಿಸದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈಗಾಗಲೇ 200ಕ್ಕೂ ಅಧಿಕ ಜನ ಕೋವಿಡ್ನಿಂದ ಮರಣ ಹೊಂದಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ನಾಗರಾಜು, ಪುರಸಭೆ ಸದಸ್ಯರುಗಳು, ಯುವಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವೆಂಕಟರಮಪ್ಪರವರೇ, ಪುರಸಭೆ ಅಧ್ಯಕ್ಷರಾದ ಗಂಗಮ್ಮನವರೇ, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವರಾಜಯ್ಯನವರೇ, ಆರಕ್ಷಕ ನಿರೀಕ್ಷಕರಾದಂಥ ಲಕ್ಷ್ಮೀಕಾಂತ್ರವರೇ, ಕಾಂತರೆಡ್ಡಿ ಅವರೇ, PO ಅಂತ ಅಶ್ವಥ್ ನಾರಾಯಣರವರೇ, ಸರ್ಕಾರಿ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಸಂಘ ಸಂಸ್ಥೆಯ ಅಧ್ಯಕ್ಷರೇ, ಪುಟಾಣಿಗಳೇ, ಸಮಸ್ತ ನಾಗರಿಕರೇ, ಮಧ್ಯಮ ಮಿತ್ರರೇ, ನನ್ನ ಎಲ್ಲ ಸಹೋದರ ಸಹೋದರರೇ, ರಾಷ್ಟ್ರೀಯ ಹಬ್ಬ ಉಪಾಧ್ಯಕ್ಷರೇ, ಇಒ ಶಿವರಾಜ್ ಅವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ಅವರೇ, ಕಾಂತರೆಡ್ಡಿ ಅವರೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪುರಸಭೆಯ ಸದಸ್ಯರೇ, ಎಲ್ಲ ಅಧಿಕಾರ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಬಾಲಕಿಯರೇ, ಇವತ್ತು ನಾವು ಪ್ರತಿ ವರ್ಷ ಕೂಡ ಗಣರಾಜ್ಯೋತ್ಸವ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇವತ್ತು ಜಂಬೂರಿನಿಂದ ಮಾಡೋಕ್ಕಾಗಲಿಲ್ಲ. ದೇಶದಾದ್ಯಂತ ಇವತ್ತು ಕೊರೋನಾ ಇರೋದರಿಂದ ಭಾಳ ಕೆಟ್ಟದ ಕಾಯಿಲೆ ಆಗಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಇದು ಕೊರೋನಾ ಬಂದಿರೋದರಿಂದ ಎಲ್ಲರಿಗೂ ಕೂಡ ಇವತ್ತು ಸುಮಾರು ನಮ್ಮ ತಾಲೂಕಿನಲ್ಲಿ ಕೂಡ 200 ಮೇಲೆ ಹೋಗಿದೆ ಬಾಗಿಲು. ಅದರಿಂದ ಎಲ್ಲರೂ ಮಾಸ್ಕ್ ಹಾಕೋಬೇಕು ಅಂತೀವಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತೀವಿ. ಅದು ಯಾವುದು ಲೆಕ್ಕನೇ ಇಲ್ಲ. ಆ ಹುಡುಗರಿಗಾದ್ರೆ ಭಯನೇ ಇಲ್ಲ. ಆ ಹುಡುಗರಿಗೂ ಬರ್ತಾ ಇದೆ, ನಿಮಗೂ ಬರುತ್ತೆ ಕಂಡ್ರು, ದೂರ ಕುತ್ಕೊಂಡ್ರಲ್ಲಿ. ನೋಡಿ ಅಲ್ಲಿ ಹೆಣ್ಮಕ್ಳು ಕುಂತಿದ್ದಾರೆ, ಒಬ್ಬರ ಮೇಲೊಬ್ಬರು. ಬುದ್ಧಿವಂತರು ಅದೇ ರೀತಿನೇ, ದಡ್ರು ಅದೇ ರೀತಿನೇ. ಇದು ಬುದ್ಧಿವಂತರು ಯಾರ ದಡ್ರು ಯಾರು ಅಂತ ನಾವು ಲೆಕ್ಕ ಮಾಡೋಕ್ಕಾಗೋದೇ ಇಲ್ಲ. ಎಲ್ಲರೂ ಒಂದೇ ಆಗಿದ್ದಾರೆ. ಅದರಿಂದ ಇವತ್ತು 3 ವರ್ಷ ಆದರೂ ಕೂಡ ಪ್ರಪಂಚದಲ್ಲಿ ವಿದ್ಯೆಯಲ್ಲಿ ಬಹಳ ಹಿಂದುಳಿದಿದ್ದೀವಿ. ಎಲ್ಲ ದೇಶದಲ್ಲಿ ವಿದ್ಯೆಯನ್ನು ಲೆಕ್ಕ ಹಾಕಿದ್ರೆ ಭಾರತ ದೇಶದಲ್ಲಿ ವಿದ್ಯೆಯಲ್ಲಿ ಕೂಡ ಭಾಳ ಹಿಂದುಳಿದಿದ್ದೀವಿ. 73 ವರ್ಷ ಕಳೆದರೂ ಕೂಡ ಹೆಚ್ಚಿನ ನಾವು ಈ ವಿದ್ಯೆಗನ್ನ ಬೆಲೆ ಕೊಡಬೇಕಾಗಿದೆ. ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹನೀಯರು ಕೂಡ ಇವತ್ತು ಅಂಬೇಡ್ಕರ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ನೆಹರು ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು, ಇಂಥ ಮಹಾನ ವ್ಯಕ್ತಿಗಳು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬರೂ ಕೂಡ ಈ ನಾಡ ಹಬ್ಬಗಳನ್ನು ಮುಂದಿನ ದಿನಗಳಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.